ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಮಾಡಿಸುವಂತೆ ಮನವಿ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯರ ಮಾತಿಗೆ ಮೈಸೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಾಯತ್ರಿ ಕ್ಯಾರೆ ಅನ್ನದೇ ಕೂಗಾಡುತ್ತಾ ತೆರಳಿದ ಘಟನೆ ನಡೆದಿದೆ. ಎಚ್.ಡಿ. ಕೋಟೆ ತಾಲೂಕು ಅಣ್ಣೂರು ಗ್ರಾಮ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಇವರು ಭೇಟಿ ನೀಡಿ ಗ್ರಾಮ ಪಂಚಾಯತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಾ ಇದ್ರು. ಇದೇ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರು ಪಂಚಾಯತಿಗೆ ಆಗಮಿಸಿದ್ದಾರೆ. ಅಣ್ಣೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿದೆ. ಸುಮಾರು 1.5 ವರ್ಷದಿಂದ ಕೆಟ್ಟು ನಿಂತಿದ್ದು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ. ಜನರಿಗೆ ಕುಡಿಯುವ ನೀರನ್ನ ಒದಗಿಸುವಂತಹ ಶುದ್ಧ ನೀರಿನ ಘಟಕ ಕೆಲಸ ಮಾಡ್ತಾ ಇಲ್ಲ. ಜೊತೆಗೆ ಈ ಘಟಕಗಳನ್ನ ಗ್ರಾಮ ಪಂಚಾಯತಿಗೆ ಜವಾಬ್ದಾರಿ ನೀಡಿಲ್ಲ. ಜಿಲ್ಲಾ ಪಂಚಾಯತ್ ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿ ಕೇಳಿದ್ರೆ ಗುತ್ತಿಗೆದಾರರ ಮೇಲೆ ಹೇಳ್ತಾರೆ. ಗುತ್ತಿಗೆದಾರರಿಗೆ ಇನ್ನು ಕರೆ ಮಾಡಿ ಕೇಳಿದ್ರೆ ಇದು ನಮ್ಮ ಜವಾಬ್ದಾರಿ ಅಲ್ಲ ಅಂತಾರೆ. ಗ್ರಾಮದ ಗ್ರಾಮಸ್ಥರುಗಳು ನಮಗೆ ದಿನನಿತ್ಯ ರಿಪೇರಿ ಮಾಡುವಂತೆ ಕೇಳುತ್ತಾರೆ. ನಾವು ಗ್ರಾಮಗಳಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ. ಹೀಗಿರುವಾಗ ನಾವು ಯಾರನ್ನ ಕೇಳಬೇಕು ಅಂತ ಅಲ್ಲೇ ಇದ್ದ ಜಿಲ್ಲಾ ಪಂಚಾಯತ್ ವಾಟರ್ ಸಪ್ಲೈ ಇಂಜಿನಿಯರ್ ಗೋವಿಂದ ನಾಯಕರನ್ನ ಕೇಳುತ್ತಿದ್ದ ಸಂದರ್ಭದಲ್ಲಿ ಗಾಯತ್ರಿ ಅವರು ಮಧ್ಯಪ್ರವೇಶ ಮಾಡಿ, ನಿಮಗೆ ಎಷ್ಟು ಸಾರಿ ಹೇಳಬೇಕು, ನಮ್ಮಲ್ಲಿ ಹಣ ಇಲ್ಲ, ದುರಸ್ತಿ ಮಾಡೋಕೆ ಸಾಧ್ಯವಿಲ್ಲ, ಪದೇ ಪದೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಡಿ ಅಂತ ಏರು ಧ್ವನಿಯಲ್ಲಿ ಕೂಗಾಡುತ್ತಾ ಹೊರ ನಡೆದಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮ ಪಂಚಾಯತ್ ಸದಸ್ಯರು ಮುಖ್ಯಮಂತ್ರಿಗಳಿಗೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಗಾಯತ್ರಿ ಇವರು ನಡೆದುಕೊಂಡ ಕಾರ್ಯವೈಖರಿ ಬಗ್ಗೆ ದೂರು ನೀಡಲು ಚಿಂತನೆ ನಡೆಸಿದ್ದಾರೆ. ಜನರ ಸಮಸ್ಯೆಗಳನ್ನ ಕೇಳೋಕೆ ಇಷ್ಟವಿಲ್ಲದ ಅಧಿಕಾರಿಗಳ ಅಗತ್ಯ ನಮಗಿಲ್ಲ. ಗಾಯತ್ರಿ ಅವರನ್ನ ತಕ್ಷಣವೇ ವರ್ಗಾವಣೆ ಮಾಡಿ ಜನರಿಗೆ ಸ್ಪಂದಿಸುವ ಅಧಿಕಾರಿಗಳನ್ನ ತಕ್ಷಣವೇ ನೇಮಿಸಬೇಕು ಎಂದು ಗ್ರಾಮ ಪಂಚಾಯತಿಯ ಸದಸ್ಯ ಮಹೇಶ್ ಆಗ್ರಹಿಸಿದ್ದಾರೆ. ಗಾಯತ್ರಿ ಇವರನ್ನ ವರ್ಗಾವಣೆ ಮಾಡದಿದ್ದರೆ ಮೈಸೂರು ಜಿಲ್ಲಾ ಪಂಚಾಯತಿಯ ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಅವರು ಇದೇ ವೇಳೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ವರದಿ ಮಲಾರ ಮಹದೇವಸ್ವಾಮಿ. ಶ್ರೀಕೋಟೆ ತಾಲೂಕು ಕೇಳ್ತುರೆ ಗ್ರಾಮದಲ್ಲಿ 5-6 ವರ್ಷಗಳಿಂದ ಶುದ್ಧ ನೀರಿನ ಘಟಕ ಉದ್ಘಾಟನೆ ಆಗಿತ್ತು. ಕಾಲಾಂತರಗಳಿಂದ ಮಧ್ಯಂತರದಲ್ಲಿ ಅದು ದುರಸ್ತಿಯಾಗಿತ್ತು. ಅದನ್ನು ಜಿಲ್ಲಾ ಪಂಚಾಯತಿಯವರು ಸರಿಪಡಿಸಿದರು. ಪುನಃ 2-3 ವರ್ಷ ಆಗಿದೆ, ಕೆಟ್ಟೋಗಿದ್ದು ಜನಗಳಿಗೆ ನೀರಿನ ಸೌಲಭ್ಯ ನಿಂತೋಗಿದೆ. ಇನ್ನು ಮುಂದೆ ಆದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇದ್ರ ಬಗ್ಗೆ ಅದನ್ನು ಸರಿಪಡಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಿನ್ನೆ ದಿವಸ ಅಣ್ಣೂರು ಗ್ರಾಮ ಪಂಚಾಯತಿ ಆಫೀಸ್ನಲ್ಲಿ ಸಭೆ ನಡೆಯಬೇಕಾದ್ರೆ ನಿನ್ನೆ ದಿವಸ ಅಣ್ಣೂರು ಗ್ರಾಮ ಪಂಚಾಯತಿ ಆಫೀಸ್ಗೆ CO ಮೇಡಮ್ ಅವರು ಭೇಟಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಕೇಳ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು ಇದನ್ನು ಅವ್ರ ಗಮನಕ್ಕೆ ತಂದಾಗ ಅವರು ಮೆಂಬರ್ಗಳ ಮೇಲೆ ಸ್ವಲ್ಪ ರೇಗಾಡ್ಕೊಂಡು ಹೋಗಿದ್ದಾರೆ. ಆದರೂ ಇದು ಈ ಥರ ಬುದ್ಧಿ ಸರಿ ಇಲ್ಲ ಅವ್ರದ್ದು. ಇನ್ನು ಮುಂದೆ ಆದರೂ ಸ್ವಲ್ಪ ಕ್ರಮ ವಹಿಸಿ ಎಚ್ಚರಿಕೆಯಿಂದ ಇದನ್ನು ಸರಿಪಡಿಸಬೇಕಾಗಿ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಮನವಿ ಮಾಡಿದಾಗ ಆ ಮೆಂಬರ್ಗಳ ಮೇಲೆ ನಮ್ಮ ಹತ್ರ ದುಡ್ಡಿಲ್ಲ, ರಿಪೇರಿ ಮಾಡ್ಸೋಕ್ಕಾಗಲ್ಲ ಅಂತ ಅವರು ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ. ಇದು ಸರಿಯಲ್ಲ. ನಾವು ಇನ್ನು ಮುಂದೆ ಈ ಮಾತನ್ನು ಕೇಳಲಿಲ್ಲ ಅಂದರೆ ನಾವು ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದು ಎಚ್ಚರಿಕೆ ಗಂಟೆ ಹೇಳ್ತಾ ಇದ್ದೀವಿ ನಿಮಗೆ. 6 ವರ್ಷಗಳಿಂದ ಈಗ ಕೆಲಸ ಸರಿಯಾಗಿ ಮಾಡ್ದೇನೆ ಆವಾಗಲಿಂದ ಹೀಗೆ ಇದೆ. ನೀರು ಸರಿಯಾಗಿ ಶುದ್ಧ ನೀರು ಸರಿಯಾಗಿ ಬರ್ತಾಯಿಲ್ಲ. ಇಲ್ಲಿ ಈ AWE ಮತ್ತು ಯಾವುದೇ ಒಂದು ನಮ್ಮ ಪಂಚಾಯತಿಗೂ ಸುಧಾ ಇದು ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಕೇಳಿದ್ರೆ ಲ್ಯಾಂಡರ್ ಮೇರ್ಗೆ ವಹಿಸಿದ್ದು ಅವರು ಬಂತ ಅವ್ರು ಕೇಳಿದ್ರೆ ಬರ್ತೀನಿ ಅಂತ ಹೇಳ್ತಾರೆ, ಸರಿಯಾಗಿ ಬರೋಲ್ಲ. ಇದು AWE ನಮ್ಮ ಹತ್ರ ದುಡ್ಡಿಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸರ್ಕಾರ ಅದೇ ತೊಂದರೆ ಕೊಡಬಾರ್ದಂತೂ ಸರ್ಕಾರ ಹೇಳುತ್ತೆ. ಆದರೆ ಸರ್ಕಾರನೇ ಕುಡಿಯೋ ನೀರು ವಿಷಯ ಬಂದಾಗ ದುಡ್ಡಿಲ್ಲ, ಯಾಕೆ ಹಿಂಗೆ ಪದೇ ನಮಗೆ ತೊಂದರೆ ಮಾತಾಡ್ತಿರತ್ತೆ ಬಂದು ನಮಗೆ ಇದು ಮಾಡ್ತಾರೆ. ದಯಮಾಡಿ ಇದನ್ನು ಸದ್ಯದಲ್ಲಿ ಅದನ್ನ ಸರಿಪಡಿಸಿ ವಸ್ತಾರ ಆಗಲಿಲ್ಲ ಅಂದರೆ ಇದಾರ ದುರಸ್ತಿಗೊಳಿಸಿ ಮಾಡಬೇಕು. ಮತ್ತು ಇಲ್ಲಿ ಜೆ ಮಾಡ್ತಾ ಇದ್ದಾರೆ. ಆದ್ರೂ ಕೆಲವು ಪೈಪ್ಗಳು ಹೊಡೆದೋಗಿ ಇಲ್ಲಿ ಪೈಪಿನ ಮುಖಾಂತರ ಬೇರೆ ರೀತಿ ನೀರುಗಳೆಲ್ಲ ಹೋಗಿ ಅದೇ ನೀರು ಜನ ಕುಡಿಯೋ ಪರಿಸ್ಥಿತಿ ಬಂದಿದೆ. ಅದರಿಂದ ಇದು ಬೇಗ ಇದನ್ನ ಸರಿಪಡಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಕುಡಿಯೋಕ್ಕೆ ಒಳ್ಳೆ ನೀರಾಗುತ್ತೆ. ಇಲ್ಲ ಅಂದರೆ ಈ ಊರಿನ ಜನ ಎಲ್ಲ ಸೇರಿ ಮುಂದಿನ ದಿನ ಉಗ್ರ ಹೋರಾಟ ಮಾಡಬೇಕಾಗಿದೆ. ಈ ಮೂಲಕ ನಾವು ನಿಮಗೆ ಎಚ್ಚರಿಸ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತಿ CO ಮೇಡಮ್ ಅವರು ಈ ರೀತಿ ಹೇಳಿದಾಗ ಅವರು ಉದಾಸೀನ ಮಾತುಗಳು ಆಡ್ತಾ ಇದ್ದಾರೆ. ಒಬ್ಬ CO ಮೇಡಮ್ ಆಗಿದ್ದು ಈ ರೀತಿ ಮಾತಾಡೋದು ಅದು ಸರಿಯಲ್ಲ. ಅವ್ರು ಹೇಳಿದ್ರು ಇವೆಲ್ಲನೂ ಸರಿಪಡಿಸ್ಕೊಳ್ಬೇಕು. ಆದರೂ ಅವರು ಉಡಾಪೆ ಮಾತನಾಡಿ ಈ ನೀರನ್ನ ಬಗೆಹರಿಸ್ತಾ ಇಲ್ಲ. ಅವರು ಮುಂದಿನ ದಿನಗಳಲ್ಲಿ ಇದನ್ನು ಅವರು ಬೇಗ ಕ್ರಮ ತಗೋಬೇಕಾಗಿ ಈ ಮೂಲಕ ಕೇಳ್ಕೊತಿದ್ದೀವಿ. ಬೇಕು